ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವದ ವೈಭವ ನಡೀತಿದೆ. ಲಕ್ಷದೀಪೋತ್ಸವದ ವೈಭವದಲ್ಲಿ ಕಡೆಯ ದಿನ ಬಹಳ ವಿಶೇಷವಾಗಿ ಕಾಣಿಸೋದು ಶ್ರೀಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಾಲಯ. ಯಾಕೆಂತಂದರೆ ಮಂಜುನಾಥ ಸ್ವಾಮಿಯ ದೇವಾಲಯದಲ್ಲಿ ಬಹಳ ವಿಶೇಷವಾದಂಥ ಹೂವಿನ ಅಲಂಕಾರ ಮಾಡಲಾಗಿದೆ. ಬೆಂಗಳೂರಿನ 20ಕ್ಕೂ ಹೆಚ್ಚು ಹೂವಿನ ಅಲಂಕಾರಿಕ ಮತ್ತು ಹೂವಿನ ವ್ಯಾಪಾರಿಗಳು ಒಟ್ಟು ಸೇರಿಕೊಂಡು ಮಾಡಿರುವಂತಹ ಈ ವಿಶೇಷ ಅಲಂಕಾರ ಇದು. ಸುಮಾರು 300ಕ್ಕೂ ಅಧಿಕ ಕಾರ್ಮಿಕರು ಸೇರಿಕೊಂಡು ಮಾಡಿರುವಂತಹ ಅಲಂಕಾರದ ವೈಭವ ಇಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಒಂದು ಹೂವು ಅಂದರೆ ಇದರಲ್ಲಿ ಸಂಪೂರ್ಣವಾಗಿ ಹೂವನ್ನು ಬಳಕೆ ಮಾಡಲಾಗಿದೆ. ಕೆಲವು ಕಡೆ ನಿಮಗೆ ಹೂವು ಅಂತ ಹೇಳುವಂಥದ್ದಕ್ಕೆ ಅಚ್ಚರಿಯ ರೀತಿಯಲ್ಲಿ ಕಾಣುತ್ತದೆ. ಯಾಕೆಂತಂದರೆ ಎಲ್ಲ ಒಂದು ಇಡೀ ಪ್ಲೇಟ್ಗಳಿಗೂ ಕೂಡ ಹೂವನ್ನು ಅಂಟಿಸಿದ್ದಾರೆ. ಅಂದರೆ ಗಮ್ ಹಾಕಿ ಹೂವನ್ನು ಅಂಟಿಸಿ ಮಾಡಲಾಗಿರುವಂಥ ವಿಶೇಷ ಅಲಂಕಾರ. 2 ನಂದಿಯ ವಿಗ್ರಹ, ನಡುವಿನಲ್ಲಿರುವಂತಹ ಶಿವನ ಡಮರುಗ ಮತ್ತು ತ್ರಿಶೂಲದ ಒಂದು ಆಕೃತಿ ಇವೆಲ್ಲವೂ ಕೂಡ ಬಹಳ ವಿಶೇಷವಾದಂಥ ಆಕರ್ಷಣೆಯನ್ನು ಮತ್ತು ಧರ್ಮಸ್ಥಳದ ಈ ದೇಗುಲಕ್ಕೆ ಹೊಸ ರೀತಿಯಂಥ ಒಂದು ರಂಗನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇದು ಸುಮಾರು 2-3 ದಿನದಿಂದ ಮಾಡ್ತಾ ಇರುವಂತಹ ನಿರಂತರವಾದಂಥ ಶ್ರಮ. ಯಾಕೆಂತಂದರೆ ಅವರೆಲ್ಲರೂ ಕೂಡ ತಯಾರಿಯನ್ನು ಮಾಡಿಕೊಂಡು ಬಂದು ಇವುಗಳನ್ನೆಲ್ಲ ಜೋಡಿಸಿ ಮಾಡಲಾಗಿರುವಂತಹ ವಿಶೇಷ ಅಲಂಕಾರ. ಈ ಅಲಂಕಾರದ ವಿಶೇಷತೆ ಏನು ಅಂತಂದರೆ ಅಲ್ಲಿರ್ತಕ್ಕಂಥ 2 ನಂದಿ ಮತ್ತು ಪಕ್ಷಿಯ ವಿಶೇಷವಾದಂತಹ ಆಕೃತಿ, ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ತ್ರಿಶೂಲದ ಆಕೃತಿ. ನಾವು ತ್ರಿಶೂಲ, ಡಮರುಗ, ಅರ್ಧಚಂದ್ರ ಎಲ್ಲವನ್ನೂ ಕೂಡ ನೀವು ನೋಡ್ತಾ ಇದ್ದೀರಿ. ಆದರೆ ಈಗ ನೀವು ನೋಡ್ತಾ ಇರುವಂಥದ್ದು ಪಕ್ಷಿ. ಇದನ್ನು ಕೂಡ ಕ್ರೇನ್ನ ಮೂಲಕ ಮೇಲೆತ್ತಿ ಇಡಲಾಗಿರುವಂಥದ್ದು. ಈ ಪಕ್ಷಿ ಇರ್ಬೋದು, ಅದರ ಪಕ್ಕದಲ್ಲಿರುವಂತಹ ನಂದಿ ಆಕಾರ ಇರ್ಬೋದು, ಅದರ ಪಕ್ಕದಲ್ಲಿ ಇರುವಂತಹ ತ್ರಿಶೂಲ, ಡಮರುಗ, ಅರ್ಧಚಂದ್ರ ಇವೆಲ್ಲವನ್ನು ಕೂಡ ಕ್ರೇನ್ನ ಮೂಲಕ ಮೇಲೆತ್ತಿ ಇಡಲಾಗಿರುವಂಥದ್ದು. ಯಾಕೆಂತಂದರೆ ಬಹಳ ಕೆಳಭಾಗದಲ್ಲಿ ಸಂಪೂರ್ಣವಾದಂತಹ ಒಂದು ಅಲಂಕಾರವನ್ನು ಮಾಡಿ ಅವುಗಳನ್ನು ಕ್ರೇನ್ನ ಮೂಲಕ ಎತ್ತಿರುವಂಥದ್ದು. ಆ ಕ್ರೇನ್ನ ಮೂಲಕ ಹೇಗೆ ಮೇಲೆತ್ತಲಾಗಿದೆ ಅನ್ನುವಂಥ ದೃಶ್ಯವನ್ನು ಕೂಡ ಈಗ ನೀವು ನೋಡ್ತಾ ಇದ್ದೀರಿ. ಆ ದೃಶ್ಯವನ್ನು ಕೂಡ ಹಾಕ್ತಾ ಇದ್ದೀವಿ. ಕ್ರೇನ್ನ ಮೂಲಕ ಹೇಗೆ ಮೇಲೆತ್ತಲಾಯಿತು ಅನ್ನುವಂಥದ್ದು. ಅದರ ಜೊತೆಗೆ ಇಡೀ ದೇವಸ್ಥಾನದ ಅಲಂಕಾರ ಬಹಳ ವಿಶೇಷವಾಗಿ ಗಮನ ಸೆಳೀತಾ ಇರುವಂಥದ್ದು. ದೇವಸ್ಥಾನದ ಹೊರಭಾಗದಲ್ಲಿ, ಒಳಭಾಗದಲ್ಲಿ ಸೆಲ್ಫಿ ಪಾಯಿಂಟ್ಗಳೇನು, ಫೋಟೋ ತೆಗೆಯುವವರೇನು ಬಹಳಷ್ಟು ಸಂಖ್ಯೆಯಲ್ಲಿ. ಈಗ ನಾವು ಮಧ್ಯಾಹ್ನ ಈ ಸ್ಟೋರಿಯನ್ನು ಮಾಡೋದಕ್ಕೆ ಒಂದೇ ಒಂದು ಕಾರಣ ಏನು ಅಂತಂದರೆ ಈ ಒಂದು ವಠಾರದಲ್ಲಿ ಜನ ಇರೋದಿಲ್ಲ, ಅಥವಾ ಈ ಒಂದು ಹೊರಭಾಗದಲ್ಲಿ ಜನ ಕಡಿಮೆ ಇರ್ತಾರೆ. ಒಂದು ಸ್ಟೋರಿ ಮಾಡೋದಕ್ಕೆ ಅಥವಾ ವರದಿ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಮಧ್ಯಾಹ್ನ ಈ ಒಂದು ಅಲಂಕಾರದ ವಿಶೇಷ ಅಲಂಕಾರದ ಒಂದು ವರದಿಯನ್ನು ಮಾಡ್ತಾ ಇದ್ದೇವೆ. ಈ ವಿಶೇಷ ಅಲಂಕಾರದ ಬಗ್ಗೆಯೂ ಕೂಡ ಇಲ್ಲಿನ ಒಳಭಾಗದವರು ಒಳಗೆ ಏನು ಅಲಂಕಾರ ಮಾಡಲಾಗಿದೆ, ಒಳಗೆ ಯಾವ ರೀತಿ ಅಲಂಕಾರ ಮಾಡಲಾಗಿದೆ ಅನ್ನುವಂಥದ್ದಕ್ಕಿಂತ ಮೊದಲು ಬೀಡಿನ ಅಲಂಕಾರ ಹೇಗಾಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಬೀಡಿನ ಅಲಂಕಾರ ವಿಶೇಷವಾಗಿ ಗಮನ ಸೆಳೀತಾ ಇದೆ. ನಾವೀಗ ಶ್ರೀಕ್ಷೇತ್ರ ಧರ್ಮಸ್ಥಳದ ಕಾವಂದರ ಬೀಡಿನ ಮುಂಭಾಗದಲ್ಲಿರೋದು. ಬೀಡಿಗೆ ವಿಶೇಷವಾದಂಥ ಹೂವಿನ ಅಲಂಕಾರ ಮಾಡಲಾಗಿದೆ. ಈ ಬೀಡಿನ ಹೂವಿನ ಅಲಂಕಾರವನ್ನು ನೀವೀಗ ನೋಡ್ತಾ ಇದ್ದೀರಿ. ಬೀಡು ಅಂತ ಹೇಳಿದರೆ ಹೆಗ್ಡೆ ಅವರ ವಾಸಸ್ಥಳ ಅಥವಾ ಅವರ ಮನೆ. ಬೀಡಿನ ಅಲಂಕಾರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ, ತಾವೆಲ್ಲರೂ ಕೂಡ ನೋಡ್ತಿದ್ದೀರಿ. ಅದರ ಎಂಟ್ರೆನ್ಸಿನ ಅಲಂಕಾರವನ್ನು ಕೂಡ ನಾವು ಈಗ ನೋಡುವ. ಬಹಳ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡುವಂಥದ್ದು ಇಲ್ಲಿಯ ಸಂಪ್ರದಾಯ. ಯಾಕೆಂತಂದರೆ ಸೇವೆಯ ರೂಪದಲ್ಲಿ ಬಹಳಷ್ಟು ಜನ ಬಂದು ಇಲ್ಲಿ ಅಲಂಕಾರದ ಕೆಲಸ ಕಾರ್ಯಗಳನ್ನು ಮಾಡುವಾಗ ಇಲ್ಲಿ ಹೂವಿನ ಅಲಂಕಾರವನ್ನು ಮಾಡ್ತಾರೆ. ಈ ಬೀಡಿನ ಹೂವಿನ ಅಲಂಕಾರದ ವಿವಿಧ ಹೇಗೆ ಅಲಂಕಾರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವೀಗ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಹೂವಿನ ಮಾಲೆಯನ್ನು ಬಹಳ ವಿಶೇಷವಾಗಿ ಜೋಡಿಸಿ ಅದರಲ್ಲಿ ಅಲಂಕಾರವನ್ನು ಮಾಡಿರುವಂಥ ಮತ್ತು ಮಧ್ಯ ಭಾಗಕ್ಕೆ ಹೂಗುಚ್ಛಗಳನ್ನು ನೀಡುವ ಮೂಲಕ ವಿಶೇಷವಾದಂತಹ ಮೆರುಗನ್ನು ನೀಡಿರುವಂಥದ್ದು ನಿಮಗೆಲ್ಲರಿಗೂ ಕೂಡ ಕಾಣ್ತಾ ಇದೆ. ಬೀಡಿನ ಎಂಟ್ರೆನ್ಸ್ ದ್ವಾರ ಆ ದ್ವಾರದ ಮುಂಭಾಗದಲ್ಲಿ, ಪ್ರವೇಶ ದ್ವಾರದ ಮುಂಭಾಗದಲ್ಲಿ ಮಾಡಿರುವಂಥ ವಿಶೇಷವಾದಂಥ ಹೂವಿನ ಅಲಂಕಾರವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದು ಬಹಳ ವಿಶೇಷವಾಗಿ ಗಮನ ಸೆಳೆಯುತ್ತೆ. ಹೂವಿನ ಅಲಂಕಾರ ಬಹಳ ರಂಗಿನ ಹೂಗಳು, ಮಧ್ಯದಲ್ಲಿ ಗುಲಾಬಿ, ಅನಂತರ ಸೇವಂತಿಗೆ, ಅದರ ಜೊತೆಗೆ ಬೇರೆ ಬೇರೆ ಹೂಗಳು, ಕ್ರೋಟನ್ನ, ವಿಶೇಷವಾದಂಥ ಆಕರ್ಷಣೀಯವಾದಂತಹ ಕಲರ್ ಆಗಿರುವಂಥ ಗಿಡಗಳು ಎಲ್ಲವನ್ನು ಸೇರಿಸಿಕೊಂಡು ಮಾಡಿರುವಂತಹ ವಿಶೇಷ ಅಲಂಕಾರ. ಈ ಅಲಂಕಾರವನ್ನು ನೋಡುವುದೇ ಒಂದು ಚಂದ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಲಾಗ್ತದೆ. ಇದರ ಜೊತೆಗೆ ದೇವಸ್ಥಾನದ ಒಳಭಾಗದ ಅಲಂಕಾರ ಹೇಗಾಗಿದೆ ನೋಡುವ, ಜೊತೆಗೆ ದೇವಸ್ಥಾನದ ಪಾರುಪತ್ಯಗಾರರನ್ನು ಕೂಡ ಮಾತನಾಡಿಸುವ. ಶ್ರೀಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಒಳಭಾಗದಲ್ಲಿ ನಾವಿದ್ದೇವೆ. ಒಳಭಾಗದ ಡೆಕೋರೇಷನನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಪುಷ್ಪಾಲಂಕಾರವನ್ನು ಮಾಡಿದ್ದಾರೆ ಅನ್ನುವಂತಹದ್ದನ್ನು ಈಗ ನೀವು ನೋಡ್ತಾ ಇರುವಂಥದ್ದು. ದೇವಸ್ಥಾನದ ಒಳಭಾಗದಲ್ಲಿ ಸಂಪೂರ್ಣವಾಗಿ ಪುಷ್ಪಾಲಂಕಾರದಿಂದ ದೇವಸ್ಥಾನ ಕಂಗೊಳಿಸ್ತಾ ಇರುವಂಥದ್ದು. ಬಹಳ ವಿಶೇಷವಾಗಿ
ಹೊರಗಿನ ಡೆಕೋರೇಷನನ್ನು ಈಗಾಗಲೇ ನೋಡಿದ್ದೀರಿ. ಅದೇ ರೀತಿಯಲ್ಲಿ ಬಹಳ ವಿಶೇಷವಾದಂತಹ ಒಂದು ತ್ರಿಶೂಲ ಮತ್ತು ಅದರ ಜೊತೆಗೆ ಶಿವಲಿಂಗದ ಒಂದು ಚಿತ್ರಣವನ್ನು ಇಲ್ಲಿ ಬಿಡಿಸಿರುವಂಥದ್ದು ಇರ್ಬೋದು. ಜೊತೆಗೆ ರೋಸ್ ಅಂದರೆ ಗುಲಾಬಿಯ ಚೆಂಡನ್ನು ಮಾಡಿ ಅಲ್ಲಿ ನೇತಾಡಿಸಿರುವಂಥದ್ದು ಇರ್ಬೋದು. ಎಲ್ಲವೂ ಕೂಡ ಭಾಳ ವಿಶೇಷವಾಗಿ ಗಮನ ಸೆಳೀತಾ ಇದೆ. ಇದರ ಜೊತೆಗೆ ಇಡೀ ದೇವಸ್ಥಾನದ ಸುತ್ತಲೂ ಕೂಡ ಈ ಒಂದು ಪುಷ್ಪಾಲಂಕಾರವನ್ನು ಮಾಡಿದ್ದಾರೆ. ಈ ಬಗ್ಗೆ ನಮಗೆ ವಿವರಿಸ್ತಾ ಸಾಕ್ತಾರೆ ದೇವಸ್ಥಾನದ ಪಾರುಪತ್ಯಕರಾಗಿರುವಂತಹ ಲಕ್ಷ್ಮೀನಾರಾಯಣ ರಾವ್ ಅವರು. ಸರ್, ಇಡೀ ಒಂದು ದೇವಸ್ಥಾನಕ್ಕೆ ಒಂದು ಸುತ್ತು ನೀವು ಇವತ್ತಿನ ಪುಷ್ಪಾಲಂಕಾರದ ಬಗ್ಗೆ ಹೇಳ್ತಾ ಒಂದು ನಮಗೆ ಪುಷ್ಪಾಲಂಕಾರದ ವಿಶೇಷತೆಯ ಬಗ್ಗೆ ಹೇಳಬೇಕು. ಈ ಪ್ರತಿ ವರ್ಷ ಲಕ್ಷ ದೀಪೋತ್ಸವಕ್ಕೆ ಬ್ಯಾಂಗ್ಳೂರಿನ ಒಂದು 10-20 ಜನರು ಸೇರಿಕೊಂಡು ಈ ದೇವಸ್ಥಾನ ಇಡೀ ಸಂಪೂರ್ಣವಾಗಿ ವಿವಿಧ ಹೂಗಳಿಂದ ಅಲಂಕರಿಸ್ತಾರೆ. 2-3 ದಿವಸ ಹಿಂದೆ ಇಲ್ಲಿ ಬಂದು ಸೆಟ್ಟಿಂಗ್ ಮಾಡಿ ಇಡೀ ದೇವಸ್ಥಾನದ ಸುತ್ತಮುತ್ತ ಸಂಪೂರ್ಣವಾಗಿ ಅಲಂಕಾರ ಮಾಡ್ತಾರೆ. ಗುಲಾಬಿ ಆಗಲಿ ಅಥವಾ ಜರ್ಬೆರ್ ಆಗಲಿ ಅಥವಾ ಬೇರೆ ಈ ಕ್ರಾಟನ್ಗಳಲ್ಲೆಲ್ಲ ವಿವಿಧ ರೀತಿಯ ಹೂಗಳದ ಅದು ಏನಂತ ಹೇಳಿ ಬಿಳಿ ಸೇವಂತಿಗೆ, ಎಲ್ಲೋ ಸೇವಂತಿಗೆ ಎಲ್ಲ ಬೇರೆ ಬೇರೆ ಸೇವಂತಿಗಳ ಬೇರೆ ಬೇರೆ ಏನೇನು ಹೂಗಳದೆಲ್ಲ ಸೇರಿಸಿ ಚೆನ್ನಾಗಿ ಮಾಡ್ತಿದ್ದಾರೆ. ದೇವಸ್ಥಾನ ಸುತ್ತ ದೇವಸ್ಥಾನ ಹೊರಗಡೆ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಅವ್ರದ್ದೊಂದು ಸೇವೆ. ಅವರ ಸೇವೆ ಎಷ್ಟು ದಿನಗಳ ಕಾಲ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ? ಎಷ್ಟು ಫಾಸ್ಟ್ ಇರ್ತಾರೆ? ಲಕ್ಷ ದೀಪೋತ್ಸವ 5 ದಿವಸ ಇಲ್ಲಿ, ಆದರೆ 3 ದಿವಸದಿಂದ ಬರ್ತಾರೆ. ಆದರೆ ಅವ್ರ ತಯಾರಿ ಅಲ್ಲಿ ಬ್ಯಾಂಗ್ಳೂರಲ್ಲಿ ತಯಾರಿ ಅಲ್ಲಿ ನಿಂತ್ಕೊಂಡು ತುಂಬ ಒಂದು 10-15 ದಿವಸ ಹಿಂದೆ ಆಗುತ್ತೆ. ಹೂಗಳನ್ನು ತರಿಸಿ ಅದನ್ನು ಜರ್ಬೆರೆಲ್ಲ ನೀರು ಹಾಕಿಟ್ರೆ ಒಂದು ವಾರಕ್ಕೂ 15 ದಿವಸಕ್ಕೆ ಏನಾಗೋದಿಲ್ಲ. ಅಂಥ ಹೂಗಳನ್ನೆಲ್ಲ ಬೇಕಾದಷ್ಟು ತಯಾರಿ ಮಾಡಿಕೊಂಡು ಒಂದು 3-4 ದಿವಸ ಮುಂಚೆ ಬರ್ತಾರೆ. ಅಲ್ಲಿ 2 ದಿವಸ ಸಂಪೂರ್ಣ ಕೆಲಸ ಮಾಡಿ ಮುಗಿಸಿಬಿಡ್ತಾರೆ. ಈಗ ಎಷ್ಟು ಜನ? ಸಾಧಾರಣ ಒಂದು 300 ಜನ ಕ್ಷೇತ್ರಕ್ಕೆ ಬಂದು ಕಟ್ಟುವವರು ಬೇರೆ, ತಯಾರಿ ಮಾಡುವವರು ಬೇರೆ, ಹಾಗೆ ಬೇರೆ ಬೇರೆ ವಿವಿಧ ವಿಭಾಗಗಳಲ್ಲಿ ಅವರು ಕೆಲಸ ಮಾಡ್ತಾರೆ. ಅಂತೂ ಒಂದು 300-350 ಜನ ಬಂದು ಕೆಲಸ ಮಾಡ್ತಾರೆ. ಅವರನ್ನು ನಾವು ಸಂಪೂರ್ಣವಾಗಿ ಕಂಟ್ರೋಲ್ ತಗೊಂಡು ಅವರಿಗೆ ಬೇಕಾದ ಬ್ಯಾಜ್ಗಳನ್ನೆಲ್ಲ ಕೊಟ್ಟು ನಾವು ಒಳಗೆ ಕಳಿಸ್ತೇವೆ. ಇಲ್ಲದೆ ತೊಂದರೆ ಆಗುತ್ತೆ, ನಮ್ಮ ವ್ಯವಹಾರ ದೇವಸ್ಥಾನ ಒಳಗಡೆ ಬಿಡೋದು ಕಷ್ಟ ಆಗುತ್ತೆ. ಅವು ಸಂಪೂರ್ಣವಾಗಿ ಅವರಿಗೆ ನಾವು ಬ್ಯಾಜ್ ಅಥವಾ ಕೈಗೆ ಟ್ಯಾಗ್ ಕಟ್ಟಿ ಒಳಗೆ ಬಿಡ್ತೇವೆ. ದೇವಸ್ಥಾನದ ಎಂಟ್ರೆನ್ಸ್ನಲ್ಲಿ ತ್ರಿಶೂಲ ಇರ್ಬೋದು, ಅರ್ಧಚಂದ್ರಾಕೃತಿ ಇರ್ಬೋದು, ಶಿವನ ಡಮರುಗ ಇರ್ಬೋದು, ಅದರ ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ 2 ನಂದಿ ವಿಗ್ರಹಗಳಿರ್ಬೋದು, ಇವೆಲ್ಲವನ್ನೂ ಕೂಡ ನಿನ್ನೆ ಕ್ರೇನ್ ಬಳಸಿ ಇಡಲಾಗಿತ್ತು. ಬಹಳ ಟಫ್ ಜಾಬ್ ಅಂತ ಹೇಳ್ಬೋದು. ಕ್ರೇನ್ ಅಂದರೆ ಭಾರ ಇಲ್ಲ, ಅದು ಭಾರಕ್ಕಾಗಿ ಮಾಡಿದ್ದಲ್ಲ, ಅದನ್ನ ಮೇಲೆ ಕೊಂಡೋಗ್ಲಿಕ್ಕೆ ಭಾರಿ ಕಷ್ಟ. ಅದಕ್ಕಾಗಿ ಕ್ರೇನ್ನಲ್ಲೇ ಎತ್ತಿಟ್ಟಿದ್ದಾರೆ. ಖಂಡಿತವಾಗಿ ಅದು ತುಂಬ ದೇವಸ್ಥಾನದ ಒಂದು ಅಂದವನ್ನೇ ಬದಲಿಸಿದೆ. ಅದು ದೇವಸ್ಥಾನದ ಸ್ಟ್ರಕ್ಚರನ್ನು ಚೇಂಜ್ ಮಾಡಿದೆ. ಅದನ್ನು ಖಂಡಿತವಾಗಿ ಅದು ಕಣ್ಣಿನ ನೋಡಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅತೀವ ಸಂತೋಷವಾಗ್ತದೆ. ಯಾಕಂದರೆ ದೇವಸ್ಥಾನದ ಲಕ್ಷ ದೀಪೋತ್ಸವದ ಒಂದು ದಿವಸಕ್ಕೆ ಈ ರೀತಿಯ ಒಂದು ಅಲಂಕಾರ ಬೇಕೇ ಬೇಕು. ಅದು ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಕ್ರೇನ್ನಲ್ಲಿ ಮೇಲೆ ಎತ್ತಿ ಒಂದು ಶಿವನ ಮೂರ್ತಿ, ಹಾಗೆ ಅದು ತ್ರಿಶೂಲ, ಡಮರುಗ, ಹಾಗೆ ನಂದಿಗಳನ್ನು ಕ್ರೇನ್ನಲ್ಲಿ ಎತ್ತಿ ಇಟ್ಟಿದ್ದಾರೆ ಅವರು. ಈಗ ಇಲ್ಲಿ ಕ್ರೇನ್ನಲ್ಲಿ ಎತ್ತಿಟ್ಟಿದ್ದಾರೆ. ಸಂಪೂರ್ಣ ಎಲ್ಲ ಡೆಕೋರೇಷನ್ಗೂ ಕೂಡ ಹೂವು ಬಳಕೆ ಮಾಡಿದ್ದಾರೆ. ಯಾವುದೇ ಪ್ಲಾಸ್ಟಿಕ್ ಐಟಮ್ ಹೂಗಳಿಲ್ಲ, ಎಲ್ಲ ನ್ಯಾಚುರಲ್ ಹೂಗಳನ್ನೇ ಬಳಸಿ ಅಲಂಕಾರ ಮಾಡಿದ್ದಾರೆ. ಧನ್ಯವಾದ ಸರ್. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಚಿತ್ರಣ, ಸಂಪೂರ್ಣವಾಗಿ ಚಿತ್ರಣವನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೇವೆ. ಜೊತೆಗೆ ದೇವಸ್ಥಾನದ ಪಾರುಪತ್ಯಕರಾದಂತಹ ಲಕ್ಷ್ಮೀನಾರಾಯಣ ರಾವ್ ಅವರು ಈ ಒಂದು ದೇವಾಲಯದ ಅಲಂಕಾರದ ಬಗ್ಗೆಯೂ ಕೂಡ ವಿವರಿಸಿದ್ದಾರೆ. ಜೊತೆಗೆ ವಿಶೇಷ ಅಲಂಕಾರಗಳೊಂದಿಗೆ ಕಂಗೊಳಿಸ್ತಾ ಇರುವಂತಹ ಶ್ರೀ ಮಂಜುನಾಥ ಸ್ವಾಮಿಯ ದೇವಾಲಯದ ಒಳಭಾಗದಲ್ಲಿ ನಾವಿರುವಂತಹದ್ದು ಬಹಳ ವಿಶೇಷವಾಗಿ ಆಕರ್ಷಣೀಯವಾದಂತಹ ಈ ಒಂದು ಅಲಂಕಾರವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ಅಲಂಕಾರ ಇನ್ನೂ ಕೂಡ ಬಹಳ ಹೆಚ್ಚಿನ ರಂಗನ್ನು ರಾತ್ರಿಯೂ ಪಡ್ಕೊಳ್ಳುತ್ತೆ. ಯಾಕೆಂದರೆ ಬಹಳ ವಿಶೇಷವಾದಂಥ ಅಲಂಕಾರ ಇಡೀ ದೇವಸ್ಥಾನದ ವೈಭವವನ್ನು ಮತ್ತು ದೇವಸ್ಥಾನದ ಅಂದವನ್ನು ಮತ್ತಷ್ಟು ಹೆಚ್ಚಿಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ಇದನ್ನು ಮಾಡಿದವರೆಲ್ಲರೂ ಕೂಡ ಭಕ್ತಿಯಿಂದ, ಶ್ರದ್ಧೆಯಿಂದ, ಒಂದು ಸೇವಾ ಮನೋಭಾವನೆಯಿಂದ ಈ ಒಂದು ಅಲಂಕಾರ ಸೇವೆಯನ್ನು ಮಾಡಿದ್ದಾರೆ. ಬೆಂಗಳೂರಿನ 20ಕ್ಕೂ ಅಧಿಕ ಹೂವಿನ ಅಲಂಕಾರದವರು ಒಟ್ಟು ಸೇರಿಕೊಂಡು 300ಕ್ಕೂ ಅಧಿಕ ಅಲಂಕಾರಿಕ ಕೆಲಸಗಾರರು ಬಂದು ಇಲ್ಲಿ ಈ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ಇದು ಸುದ್ದಿ ವಿಶೇಷ ವರದಿ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ತೊಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.